ತೊಕ್ಕೊಟ್ಟಿನ ಶ್ರೀ ಸಾಯಿ ಪರಿವಾರ ಟ್ರಸ್ಟ್ ವತಿಯಿಂದ ಡಾಕ್ಟರ್ ಪುನೀತ್ ರಾಜ್ಕುಮಾರ್ ನೆನಪಿಗಾಗಿ ಬೃಹತ್ ನೇತ್ರದಾನ ಅಭಿಯಾನದ ಸಮಾರೋಪ ಮತ್ತು ಅರ್ಹ ವಿದ್ಯಾರ್ಥಿಗಳಿಗೆ ವಿದ್ಯಾರ್ಥಿ ವೇತನ ವಿತರಣಾ ಕಾರ್ಯಕ್ರಮ ಅಂಬಿಕಾ ರಸ್ತೆಯಲ್ಲಿರುವ ಗಟ್ಟಿ ಸಮಾಜ ಭವನದಲ್ಲಿ ನಡೆಯಿತು. ಜಿಲ್ಲಾಧಿಕಾರಿ ಡಾಕ್ಟರ್ ರಾಜೇಂದ್ರ ಕಿವಿ ಕಾರ್ಯಕ್ರಮಕ್ಕೆ ಚಾಲನೆ ನೀಡಿದರು. ನಂತರ ಮಾತನಾಡಿ ಅವರು, ಕಣ್ಣುದಾನದ ಕುರಿತು ತಪ್ಪು ಕಲ್ಪನೆ ಬಹಳಷ್ಟು ಜನರಲ್ಲಿದೆ. ಆದರೆ ಅಂತಹ ಕಲ್ಪನೆಯನ್ನು ದೂರವಾಗಿಸಿ ಕತ್ತಲೆಯಲ್ಲಿರುವವರನ್ನ ಬೆಳಕಿನ ಕಡೆಗೆ ತರುವತ್ತ ಎಲ್ಲರೂ ಕೈ ಜೋಡಿಸಬೇಕಾಗಿದೆ. ಹೆಮ್ಮೆಯ ನಟ ಪುನೀತ್ ರಾಜ್ಕುಮಾರ್ ಹೆಸರಿನಲ್ಲಿರುವಂತಹ ಕಣ್ಣುದಾನದ ಕಾರ್ಯಕ್ರಮ ಹಮ್ಮಿಕೊಂಡಿರುವ ಸಾಯಿ ಪರಿವಾರ ಟ್ರಸ್ಟ್ ಕಾರ್ಯ ಶ್ಲಾಘನೀಯ. ಹೆಮ್ಮೆಯ ನಟ ಪುನೀತ್ ರಾಜ್ಕುಮಾರ್ ಹೆಸರಿನಲ್ಲಿ ಬೃಹತ್ ಕಣ್ಣುದಾನದ ಕಾರ್ಯಕ್ಕೆ ಕೈಜೋಡಿಸಿರುವುದು ಪವಿತ್ರವಾದ ಕಾರ್ಯ ಎಂದರು. ನನ್ನ ಕೂಡ ಭಾರತ ಮಾತೆನ ಗರ್ಭಡು ಅವೇ ಪ್ರಕಾರವಾದ ಕರ್ನಾಟಕನ ಗರ್ಭಡು ಸಾವಿರ ಸಂಖ್ಯೆ ಪುಟುದು ಬರಡು ಪಂಡದು ನಮ್ಮ ದೇವರಿಡ ನಟ್ಟನ ಹೊಡಪಡು ಅವೇ ಪ್ರಕಾರ ಇನಿ ಸಾಯಿ ಪರಿವಾರ ಟ್ರಸ್ಟ್ಗಳು ನೇತ್ರದಾನ ಅಭಿಯಾನನ ಆಯೋಜನೆ ಮಾಡಿದ್ದೇವೆ. ಈ ಪರಿಸರಡು ಸಾಯಿ ಪರಿವಾರ ಟ್ರಸ್ಟ್ ಇಂಚಿನ ಅಂದ್ಕೊಂಡ ಪ್ರತಿ ಬಾಲೆಲ್ಲ ಬಂದ್ಕೊಂಡು ಇನಿ ಆನೆ ತುಯ್ಯ ಐಟಿತ್ತಿನ ಸದಸ್ಯರಾವಡು ಪದಾಧಿಕಾರನಾಗಳು ಶಿಸ್ತುಬದ್ಧವಾದ ಮಾತೆರ್ಲ ಬೊಲ್ತದ ಶರ್ಟ್ ಪಾಡದು ಇನಿ ಎಂಕ್ಲೆ ಮಾತ್ರ ತೋಜಿದ ಬತ್ತಿನ ಬಂಡ ಅಕ್ಕಲ ಮಲ್ಪನ ಶಿಸ್ತು ಎಂಚಿನ ಬಂಡದು ಪ್ರತಿ ಒರೆಯಾಗಿ ತೆರೆದು ಬರ್ತದೆ. ಭಾಳಷ್ಟು ತಪ್ಪು ಕಲ್ಪನೆಯನ್ನು ಇಟ್ಕೊಂಡಿರ್ತೀವಿ. ಕಣ್ಣು ಕೊಟ್ಬಿಟ್ರೆ ನಾವು ಸ್ವರ್ಗಕ್ಕೆ ಹೋದಾಗ ಬೇರೆನ ಅನುಭವಿಸೋದಕ್ಕಾಗಲ್ಲ. ಬೇರೆ ಬೇರೆ ರೀತಿ ನಾನು ಆ್ಯಸ್ ಎ ಮೆಡಿಕಲ್ ಗ್ರ್ಯಾಜುಯೇಟ್ ಆಗಿ ನಾನು ಆಫ್ಥಾಲ್ಮಾಲಜಿ ಬೇರೆ ಇದರೊಳಗಡೆ ನೋಡ್ತಾ ಇದ್ದಾಗ ಯಾಕೆ ಐ ಡೊನೇಷನ್ ಮಾಡೋದಕ್ಕೆ ಜನ ಹಿಂದೆ ಮಾಡ್ತಿದ್ದಾರೆ ಅಂದರೆ ಕಣ್ಗುಡ್ಡೆ ತೆಗ್ದು ಹಾಕ್ಬಿಡ್ತಾರಂತೆ. ಹೇಗೆ ತೆಗ್ಸೋದು, ಅದನ್ನೆಲ್ಲ ಕಟ್ ಮಾಡಿಕೊಂಡು ಸಾಕೆಟ್ ಒಳಗಡೆ, ಅದರಲ್ಲೂ ಭಾಳಷ್ಟು ಮೂವೀಸ್ಗಳಲ್ಲೂ ಕೂಡ ಕೆಲವೊಂದು ಸಲ ತಪ್ಪು ಅಭಿಪ್ರಾಯ ಮಾಡ್ತಾರೆ. ಐ ಡೊನೇಟ್ ಮಾಡೋದು ಅಂತೇಳಿ ಅಂದ ತಕ್ಷಣ ಪೂರ್ತಿ ಇದನ್ನು ಮಾಡಿಕೊಂಡು ಸ್ಟಿಚ್ ಮಾಡ್ತಾರೆ. ಇದನ್ನು ಹೇಗೆ ಇದು ಮಾಡೋದು ಅನ್ನುವಂತಹ ಭಾಳಷ್ಟು ತಪ್ಪು ಕಲ್ಪನೆಗಳು. ಆ ಥರ ದೀನರ ದುಃಖಿಗಳ ಗೋವುಗಳ ಪಾಲಿಗೆ ಎಂಥ ದೊಡ್ಡ ಕೊಡುಗೆಯನ್ನು ಕೊಟ್ಟಿದ್ದಾರೆ. ಒಂದು ಕಲಾವಿದರಾಗಿ ಉನ್ನತವಾದಂತಹ ಒಂದು ಬಾಳನ್ನು ಬಾಳುವ ಮೂಲಕ ಅದೆಷ್ಟೋ ಚಿತ್ರಕಲಾವಿದರಿಗೆ ಒಂದು ಮೇಲ್ಪಂಕ್ತಿಯಿಂದ ನಡೆಕೊಂಡಂತಹ ಉನ್ನತ ವ್ಯಕ್ತಿತ್ವ. ಹಾಗಾಗಿ ಈ ತುಳುನಾಡಿನ ಈ ದಕ್ಷಿಣ